ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ತೋಟಕ್ಕೆ ಬಂದಿದ್ದೀನಿ. ಅಂದರೆ ನಮ್ಮ ತೋಟದಲ್ಲಿ ಸ್ವಲ್ಪ ಸೋಗೆ ಮತ್ತು ಅಡಿಕೆ ಎಲ್ಲ ಇಕ್ಲಿಕ್ಕೆ ಉಂಟು, ಹಾಗಾಗಿ ನಾವು ತೋಟಕ್ಕೆ ಬಂದಿದ್ದೀವಿ. ನನ್ನ ಜೊತೆ ನನ್ನ ಹೆಂಡತಿ ಬಂದಿದ್ದಾಳೆ ಇಲ್ಲಿ. ಹಾಯ್. ಹಾಗೆ ನಮ್ಮ ಜೊತೆ ಇಲ್ಲಿ ಟಾಮಿನು ಬಂದುಬಿಟ್ಟ. ಏಯ್ ಟಾಮಿ ಟಾಮಿ, ಮೊನ್ನೆಯಿಂದ ಮಳೆ ಬಂದುಬಿಟ್ಟು ಸೋಗೆ ಎಲ್ಲ ಎಕ್ಕಲಿಲ್ಲ. ಇವಾಗ ಇದನ್ನು ಬೇಗ ಬೇಗ ಎಕ್ಕಿ ಅಲ್ಲಿ ತಂದು ಹಾಕ್ಲಿಕ್ಕೆ ಉಂಟು. ಆ ಕಡೆ ಒಂದು ರಾಶಿ ಉಂಟು, ಆ ರಾಶಿಯಲ್ಲಿ ಹಾಕ್ತೀನಿ ಇವಾಗ. ಸೊ ಅಡಿಕೆನೂ ಹೆಕ್ಲಿಕ್ಕೆ ಉಂಟು ಇವಾಗ. ಗೈಸ್, ಮತ್ತೊಂದು ಏನಂದರೆ, ಇದು ಸೋಗೆ ಎಲ್ಲ ಬುಡಕ್ಕೆ ಹಾಕ್ಬೋದು. ಬುಡಕ್ಕೆ ಕೊಚ್ಚಿ ಹಾಕಿದರೆ ಒಳ್ಳೇದಾಗ್ತದೆ. ಆದರೆ ಇವಾಗೆಲ್ಲ ಹಾಕಿದರೆ ಅದಕ್ಕೆ ಅಡಿಕೆ ಎಲ್ಲ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಅಡಿಕೆ ಎಲ್ಲ ಸಿಗೋದಿಲ್ಲ. ಅದಕ್ಕೆ ನಾವು ಇಲ್ಲಿ ಬುಡಕ್ಕೆಲ್ಲ ಹಾಕೋದಿಲ್ಲ, ರಾಶಿ ಹಾಕೋದು. ರಾಶಿ ಹಾಕಿಬಿಟ್ಟು ಮತ್ತೆ ಗೊಬ್ಬರ ಗುಂಡಿಗೆಲ್ಲ ಕೊಚ್ಚಿ ಹಾಕಿಬಿಟ್ಟು ಮತ್ತೆ ಬುಡ ಬಿಡಿಸುವಾಗ ಇದಕ್ಕೆ ಬುಡಕ್ಕೆಲ್ಲ ತಂದು ಹಾಕುವುದು. ಇವಾಗ ಹಾಕಿದರೆ ಅಡಿಕೆ ಎಲ್ಲ ಸಿಗೋದಿಲ್ವಲ್ಲ, ಅದಕ್ಕೆ ಹಾಕೋದಿಲ್ಲ ಇವಾಗ. ಗೈಸ್, ಇವತ್ತಿಗೆ ನಮ್ಮ ತೋಟದ ಕೆಲಸ ಎಲ್ಲ ಆಯಿತು. ಇವಾಗ ಸದ್ಯಕ್ಕೆ ಇನ್ನು ಸೋಲಾರ್ ಹತ್ರ ಸ್ವಲ್ಪ ಕೆಲಸ ಉಂಟು. ಗೈಸ್, ನಾನಿವಾಗ ನಮ್ಮದು ಸೋಲಾರ್ ಹತ್ರ ಬಂದಿದ್ದೀನಿ. ಇದು ಜಾಸ್ತಿ ಏನಿಲ್ಲ, ಸ್ವಲ್ಪ ಸಿಂಪಲ್ ಆಗಿರುವಂಥ ಸೋಲಾರ್ ಇದು. ಅಂದರೆ ಮೊನ್ನೆ ಅಡಿಕೆ ಎಲ್ಲ ಒಣಗಲಿಕ್ಕೆ ಹಾಕಿದ್ದು, ಒಣಗಿದಿಲ್ವ ಅಂತ ನೋಡಲಿಕ್ಕೆ ಬಂದದ್ದು. ಇಷ್ಟೇ ದೊಡ್ಡದು ನಮ್ಮ ಸೋಲಾರ್, ಸಿಂಪಲ್ ಆಗಿರುವಂಥ ಸೋಲಾರ್ ನೋಡಿ. ಜಾಸ್ತಿ ಏನು ಖರ್ಚು ಮಾಡಿಲ್ಲ ನಾನು ಇದಕ್ಕೆ. ಇದು ಕಂಗಿದು ಹಲಗಿ ಬೇಲಿ ಕಟ್ಟಲಿಕ್ಕೆ ಅಂತ ಮಾಡಿಟ್ಟದ್ದು. ಗೈಸ್, ನಾನು ಅಡಿಕೆ ಒಣಗಿದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಈ ಕತ್ತಿಯಲ್ಲಿ ಕಟ್ ಮಾಡಿ ನೋಡ್ತಾ ಇದ್ದೀನಿ. ನೋಡುವಾಗ ಅದು ಒಣಗಿತ್ತು. ಒಣಗಿರುವ ಅಡಿಕೆಯನ್ನು ಹಾಗೆ ಬಿಡಬಾರದು ಅಂತೇಳಿ ಮತ್ತೆ ಎಲ್ಲ ರಾಶಿ ಮಾಡಿ ಚೀಲಕ್ಕೆ ತುಂಬಿಸ್ಲಿಕ್ಕೆ ಉಂಟು. ಗೈಸ್, ಮತ್ತೊಂದು ಬದಿಯಲ್ಲಿ ಸ್ವಲ್ಪ ಹಸಿಯಾಗಿರುವ ಅಡಿಕೆ ಇತ್ತು, ಅದು ಒಣಗಿರಲಿಲ್ಲ. ಇನ್ನು ಸ್ವಲ್ಪ ದಿವಸ ಒಣಗಲಿಕ್ಕೆ ಉಂಟು. ಅದನ್ನೆಲ್ಲ ರಾಶಿ ಮಾಡಿ ಅಲ್ಲಿಗೆ ಬಿಡಿಸಿದೆ. ಮತ್ತೆ ಇಲ್ಲಿ ಮೊನ್ನೆ ಅಷ್ಟೇ ತೆಗೆದು ಒಣಗಲಿಕ್ಕೆ ಹಾಕಿದ್ದ ಅಡಿಕೆ ಇತ್ತು, ಅದು ಹಸಿಯಾಗಿ ಮಳೆ ಬಂದರೆ ಎಲ್ಲ ಒದ್ದೆ ಆಗ್ತದಲ್ಲ, ಅದಕ್ಕೆ ಮತ್ತೆ ನನ್ನ ಹೆಂಡತಿ ಸೇರಿ ತುಂಬಿಸಿದ್ವಿ. ಎಲ್ಲ ತುಂಬಿಸಿದ ನಂತರ ಅದನ್ನು ಸೋಲಾರ್ನಲ್ಲಿ ಹೋಗಿ ತಗೊಂಡೋಗಿ ಹಾಕಿದ್ವಿ. ಮತ್ತೊಂದು ವಿಷಯ ಏನಂದರೆ, ನಾವೆಲ್ಲ ಕೆಲಸಕ್ಕೆಲ್ಲ ಹೋಗ್ತೀವಿ, ಕೆಲವು ಕಡೆ ಕೆಲಸಕ್ಕೆಲ್ಲ ಹೋಗ್ತೀವಿ. ಅಲ್ಲಿ ಅವ್ರು ಹೇಳ್ತಾರೆ ಉಳ್ಳಿ ಪಟಾರ ಜಾಸ್ತಿ ಬರ್ತದೆ ಅಂತ. ಅದು ಯಾಕೆ ಬರ್ತದೆ ಅಂದರೆ, ಅದು ಅವರು ಒಣಗಿಸುವ ಕ್ರಮ ಅಷ್ಟು ಸರಿಯಾಗಿರೋದಿಲ್ಲ, ಹಾಗಾಗಿ ಬರ್ತದೆ. ಅದನ್ನು ಏನು ಮಾಡಬೇಕಂದ್ರೆ, ನಾವೆಲ್ಲ ನನಗೆ ಗೊತ್ತಿರೋ ಪ್ರಕಾರ ಕೊಯ್ಲಿಲ್ಲಾದ ತಕ್ಷಣ ಅದನ್ನು ನಾವು ಹಾಗೆಯೇ ಬಿಸಿಲಿಗೆ ಹಾಕಬಾರ್ದು. ಯಾಕಂದರೆ ಅದು ಹಾಗೆ ಹಾಕಿದರೆ ಸ್ವಲ್ಪ ಗಟ್ಟಿ ಆಗ್ತದೆ. ವಿಷಯ ಏನಂದರೆ, ನಾವು ಒಂದು ಕೊಯ್ಲಾದ ತಕ್ಷಣ ಒಂದು 2 ಅಥವಾ 3 ದಿವಸ ಅಥವಾ 4 ದಿವಸ ಹಾಗೆ ರಾಶಿ ಮಾಡಿ ಮುಚ್ಚಿಡಬೇಕು. ಮುಚ್ಚಿಟ್ಟ ತಕ್ಷಣ ಅದು ಒಂದು 2-3 ದಿವಸಕ್ಕೆ ಸ್ವಲ್ಪ ಎಲ್ಲ ಅಡಿಕೆ ಹಣ್ಣಾಗಿ ಸ್ಮೂತ್ ಆಗ್ತದೆ. ಆಮೇಲೆ ಬಿಸಿಲಿಗೆ ಹಾಕಿದರೆ ನಮಗೆ ಸುಲಿಲಿಕ್ಕೆ ಸ್ವಲ್ಪ ಚೆಂದ ಆಗ್ತದೆ. ಅಂದರೆ ಕೈಗೆಲ್ಲ ಅಷ್ಟು ನೋವಾಗೋದಿಲ್ಲ. ನಾವು ಕೆಳಗಡೆ ಹೋದಾಗ ನಮಗೆ ಸಿಗ್ತದೆ, ಒಂಥರ ಕಲ್ಲು ಥರ ಇರ್ತದೆ. ನಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಂಥದ್ದೇ ಅಡಿಕೆ ಸುಲಿದು ನಮಗೆ ಕೈಯೆಲ್ಲ ಸಂಜೆ ಆಗುವಾಗ ನೋಯಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೈಯೆಲ್ಲ ಒಡೆದೋಗೋದು ಇಂಥದ್ದೆಲ್ಲ ಆಗ್ತದೆ ನಮಗೆ. ಅದಕ್ಕೆ ಹೇಳೋದು, ನಾವು ಅಡಿಕೆಯನ್ನು ಕೊಯ್ದ ತಕ್ಷಣ ಒಂದು 2 ಅಥವಾ 3 ದಿವಸ ಒಂದು ಮುಚ್ಚಿಟ್ಟು ಆಮೇಲೆ ಬಿಡಿಸಿದರೆ ಸ್ವಲ್ಪ ಸ್ಮೂತ್ ಆದಮೇಲೆ ನಮಗೆಲ್ಲ ನಮ್ಮಂಥವರಿಗೆಲ್ಲ ಸುಲಿಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಅಂದರೆ ಸ್ಮೂತ್ ಇದ್ದಷ್ಟು ನಮಗೆ ಕೈಗೆಲ್ಲ ಅಷ್ಟು ಏಟಾಗೋದಿಲ್ಲ. ಮತ್ತು ಅಡಿಕೆ ಬಿಡಿಸುವ ಕ್ರಮವೂ ಹಾಗೆ. ಒಂದು
ನಾವು ಕೊಯ್ಲೆಲ್ಲ ಆದಮೇಲೆ ಇದು ಬಿಡಿಸಿವಲ್ಲ, ಮುಚ್ಚಿಟ್ಟು ಬಿಡಿಸಿದ ಮೇಲೆ ಅದಕ್ಕೆ ಒಂದು 10 ಅಥವಾ 15 ದಿವಸ ಆದಮೇಲೆ ಇನ್ನೊಮ್ಮೆ ಹೆಕ್ಕಿ ತಂದ ಅಡಿಕೆಯನ್ನು ಅದಕ್ಕೆ ತಂದು ಹಾಕಬಾರ್ದು. ಮೊದಲು ಬಿಡಿಸಿರುವ ಅಡಿಕೆ ರಾಶಿಗೆಲ್ಲ ತಂದು ಹಾಕಬಾರ್ದು. ಯಾಕಂದರೆ ಅದು ಹಾಕಿದರೆ ಇದು ಒಣಗ್ತಾ ಬರುವಾಗ ಅದು ಹಸಿಯಾಗಿರ್ತದೆ. ಆ ಥರ ಮಾಡಿದರೆ ನಮಗೆ ಇಲ್ಲಿ ಉಳ್ಳಿ ಪಟಾರ ಜಾಸ್ತಿ ಬರುವ ಚಾನ್ಸಸ್ ಇರ್ತದೆ. ಮತ್ತು ಇನ್ನೊಂದೇನೆಂದರೆ, ನಾವು ಅಡಿಕೆ ಬಿಡಿಸುವಾಗ ಒಂದರ ಮೇಲೆ ಒಂದು ನಿಲ್ಬಾರ್ದು. ಒಂದು ಅಡಿಕೆ ಒಂದೇ ಅಡಿಕೆ ನಿಲ್ಲಬೇಕು. ಹಾಗೆ ಚೆಂದ ಮಾಡಿ ಬಿಡಿಸಬೇಕು. 50 ದಿವಸದಲ್ಲಿ ಒಣಗ್ತದೆ ಅಡಿಕೆ. ಒಂದು 50 ದಿವಸದಲ್ಲಿ ಒಣಗ್ತದೆ. ಈಗೆಲ್ಲ ಮಳೆ ಬರುವ ಚಾನ್ಸಸ್ ಇರುತ್ತೆ ಕೆಲವು ಸರಿ, ಅಥವಾ ಮೋಡ ಆಗ್ತದೆ. ಆದ ಕಾರಣ ಅಡಿಕೆ ಎಲ್ಲ ಒಣಗೋದಿಲ್ಲ ಸರಿಯಾಗಿ. ಅದಕ್ಕೆ ಒಂದು ಇವಾಗಿನ ಪರಿಸ್ಥಿತಿ ನೋಡಿದರೆ ಒಂದು 60 ದಿವಸ ಬೇಕೇ ಬೇಕು. 60 ದಿವಸದಲ್ಲಿ ಒಣಗ್ತದೆ. ಅದೇನೆಂದರೆ, ನಾವು ಲಾಸ್ಟಿಗೆ ಒಂದು 50 ದಿವಸ ಅಥವಾ 40 ದಿವಸ ಆದಮೇಲೆ ಅಡಿಕೆಯನ್ನು ಒಂದು 2 ದಿವಸಕ್ಕೊಮ್ಮೆ ಆದರೂ ರಾಶಿ ಮಾಡಿ ಬಿಡಿಸಬೇಕು. ಈ ಒಂದು ಗೊತ್ತಾಗ್ತದಲ್ಲ, ಒಂದು ಮೀಡಿಯಮ್ ಒಣಗ್ತಾ ಬರುವಾಗ. ಆಮೇಲೆ ನಾವು 2 ದಿವಸಕ್ಕೊಮ್ಮೆ ಆದರೂ ಅದನ್ನು ರಾಶಿ ಮಾಡಿ ಫುಲ್ಲು ಎಷ್ಟು ಉಂಟು ಅದನ್ನೆಲ್ಲ ಫುಲ್ಲು ರಾಶಿ ಮಾಡಿ ಇನ್ನೊಮ್ಮೆ ಹಾಗೆ ಬಿಡಿಸಬೇಕು. ಇಲ್ಲಾಂದರೆ ಅದು ಉಳ್ಳಿ ಬಟ ಜಾಸ್ತಿ ಬರುವ ಚಾನ್ಸಸ್ ತುಂಬ ಇರ್ತದೆ. ಇದು ನನಗೆ ಗೊತ್ತಿರುವ ಮಾಹಿತಿ. ನಿಮಗೇನಾದರೂ ಇದಕ್ಕಿಂತ ಜಾಸ್ತಿ ಗೊತ್ತಿದ್ದರೆ ನೋಡಿ. ನನಗೆ ಗೊತ್ತಿದ್ದಷ್ಟು ನಾನು ಹೇಳಿದ್ದೀನಿ. ಮತ್ತೊಂದು ವಿಷಯ ಏನಂದರೆ, ನಾವು ಅಡಿಕೆ ಕೊಯ್ಲು ಮಾಡುವಾಗಲ್ಲ ಹಾಗೆ ಕಾಯಿ ಅಡಿಕೆ ಇರ್ತದಲ್ಲ, ಅದನ್ನು ಎಲ್ಲ ಕೊಯ್ಬಾರ್ದು. ಮೇಲೆ ಸ್ವಲ್ಪ ಹಣ್ಣಾಗಿರುವ ಅಡಿಕೆಯನ್ನೆಲ್ಲ ಕೊಯ್ತೀವಿ, ಆ ಥರ ಕೊಯ್ಬಾರ್ದು ಯಾವತ್ತು. ಆ ಥರ ಕೊಯ್ದರೆ ನಮಗೆ ಈ ಥರ ಹಾಗೆ ಎಲ್ಲ ಪಟಾರ ಎಲ್ಲ ಬರ್ತದೆ. ಮಿನಿಮಮ್ ಒಂದು ಅಡಿಕೆ ಒಣಗಲಿಕ್ಕೆ ಒಂದು 50 ದಿವಸ ಆಗ್ತದೆ. ಆದರೆ ಈಗಿನ ಹವಾಮಾನ ಎಲ್ಲ ನೋಡಿದರೆ ನಮಗೆ 50 ದಿವಸ ಸಾಕಾಗೋದಿಲ್ಲ. ಯಾಕಂದರೆ ಒಂದು ದಿವಸ ಮಳೆ ಅಥವಾ ಒಂದು ದಿವಸ ಮೋಡ, ಹೀಗೆ ಒಂದು ದಿವಸ ಈ ಥರ ಏನಾದರೂ ತೊಂದರೆ ಇರ್ತದೆ. ಒಂದಿನ ರಾಶಿ ಮಾಡಿದರೆ ಮತ್ತೊಂದು ದಿವಸ ಬಿಡಿಸುವುದಿಲ್ಲ ಅಡಿಕೆ, ಹಾಗೆ ಇರ್ತದೆ ಒಂದು ದಿವಸ. ಅದಕ್ಕೆ ಏನಂದರೆ, ಇವಾಗ ನೋಡಿದರೆ ಒಂದು 60 ದಿವಸನಾದರೂ ಬೇಕು. ಒಳ್ಳೆ ಬಿಸಿಲಿದ್ದರೆ ಒಂದು 50 ದಿವಸದಲ್ಲಿ ಒಣಗ್ಬೋದು. ಆಮೇಲೆ ಬಿಡಿಸುವಾಗಲೂ ಅಷ್ಟೇ 30-35 ದಿವಸದ ನಂತರ ಅದನ್ನು ರಾಶಿ ಮಾಡಿ ಬಿಡಿಸ್ತಾನೆ ಇರಬೇಕು. ಒಂದು 3 ದಿವಸಕ್ಕೊಮ್ಮೆ ಆದರೂ ಅಥವಾ 4 ದಿವಸಕ್ಕೊಮ್ಮೆ ಆದರೂ ಬಿಡಿಸಬೇಕು. ಮತ್ತೆ ಒಂದು ಲಾಸ್ಟಿಗೆ ಒಂದು 10 ದಿವಸ ಇದೆ ಅಂತಂದರೆ ಒಂದು 7 ದಿವಸಕ್ಕೊಮ್ಮೆ ರಾಶಿ ಮಾಡಿ ಬಿಡಿಸೋದು ಒಳ್ಳೆಯದು. ಆವಾಗ ನಮಗೆ ಅಡಿಕೆ ಬೆಟ್ಟೆ ಎಲ್ಲ ಚೆನ್ನಾಗಿ ಬರ್ತದೆ, ಅಷ್ಟೊಂದು ಉಳ್ಳಿ ಮತ್ತು ಪಟಾರ ಬರೋದಿಲ್ಲ. ಇದು ನನಗೆ ಗೊತ್ತಿರುವ ಮಾಹಿತಿ. ನನಗೆ ಗೊತ್ತಿದ್ದಷ್ಟು ಹೇಳಿದ್ದೀನಿ. ಈ ವಿಚಾರ ನನಗೆ ಹೇಳಬೇಕನ್ನಿಸ್ತು, ಹೇಳಿದೆ. ನೋಡಿ, ನೀವು ನಿಮ್ಮ ಕಡೆಯೆಲ್ಲ ಹೇಗೆ ಒಣಗಿಸ್ತೀರ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳಿದ್ದೀನಿ. ಓಕೆ ಗೈಸ್, ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.